ಸ್ಟಾಲ್ನ ಮತ್ತೊಂದು ವರದಿಗಾಗಿ ನಾವು ಬಂದೇವೆ. ಇದು ನೋಡಿ ಮತ್ತೊಂದು ವರದಿ. ಇಲ್ಲಿ ನವನೀತ್ ನರ್ಸರಿ ಅವರ ಶಾಪನ್ನು ನಾವು ನಿಮಗೆ ತೋರಿಸ್ತಾ ಇದ್ವಿ. ಇಲ್ಲಿ ಸಿಹಿ ಅಂಬಟೆ, ಜಾಕ್ ವಿಯೆಟ್ನಾಂ ಸೂಪರ್, ಅನಂತರ ಮಿರಾಕಲ್ ಫ್ರೂಟು, ನಂತರ ಚಿಕ್ಕು ಎಲ್ಲ ಉತ್ಪನ್ನಗಳನ್ನು ಮಾರಾಟ ಮಾಡ್ತಾರೆ. ಇಲ್ಲಿ ಒಬ್ಬ ಯಂಗ್ ಆ್ಯಂಡ್ ಎನರ್ಜೆಟಿಕ್ ಹುಡುಗ ಕೂತಿಯಾನೆ. ಇವನ ಹತ್ರ ಬಂದು ವಿಚಾರಿಸಿದರೆ ಎಲ್ಲ ಕೊಡ್ತಾರೆ ಅಲ್ವಾ? ಹೌದು. ಅದಾದ ನಂತರ ಇಲ್ಲೊಂದು ಶೂ ಶಾಪ್ ಇದೆ, ಅಂದರೆ ಚಪ್ಪಲ್ ಸ್ಟ್ಯಾಂಡ್. ಅಲ್ಲಿ ಎಲ್ಲ ರೀತಿಯ ಬೇರೆ ಬೇರೆ ಟೈಪ್ನ ಚಪ್ಪಲ್ಗಳನ್ನು ಮಾರಾಟ ಮಾಡ್ತಾರೆ. ಅಂದರೆ ನಿಮಗೆ ಸಸ್ಯಕ್ಕಾಗಿ ಬಂದಾಗ ಬೇಕಾದಂಥ ಎಲ್ಲ ಐಟಮ್ಗಳು ಸಿಗಬೇಕು ಅನ್ನೋ ಕಾರಣಕ್ಕೋಸ್ಕರವಾಗಿ ಹಾಕಲಾಗಿರುವಂಥ ಅಂಗಡಿ ಇದು. ಮತ್ತೊಂದು ಶಾಪ್ ಇದೆ. ಈ ಶಾಪ್ನಲ್ಲಿ ನೋಡಿ ಎಳನೀರು ಕಟ್ ಮಾಡುವಂಥ ಒಂದು ಐಟಮು, ಅದರ ಜೊತೆಗೆ ಬೇರೆ ಬೇರೆ ರಾಗಿ ಹಪ್ಪಳ ಅವೆಲ್ಲವೂ ಕೂಡ ಸಿಗ್ತದೆ. ಮತ್ತು ತರಕಾರಿ ಕಟ್ ಮಾಡುವಂಥದ್ದು. ಹೇಗುಂಟು ಮೇಡಮ್ ಸಸ್ಯ ಜಾತ್ರೆ? ಚಂದ ಉಂಟು. ಚಂದ ಉಂಟಾ? ಹೌದು, ಖುಷಿ ಆಯ್ತು. ಎಲ್ಲ ಬೇರೆ ಬೇರೆ ವೆರೈಟಿದೆಲ್ಲ ಇಲ್ಲಿ ಒಂದೇ ಮಳಿಗೆಯಲ್ಲಿ ನೋಡ್ಬೋದಲ್ಲ, ಬೇರೆ ಬೇರೆ ಶಾಪ್ಸ್. ಹಾಗೆ ಖುಷಿ ಆಯ್ತು, ತುಂಬ ಖುಷಿ ಆಯ್ತು. ಇಲ್ಲಿ ನೋಡಿ ಇದು ಮಹಿಳೆಯರ ಫೇವ್ರೇಟ್ ತಾಣ. ಇದೆಲ್ಲ ವಿಶೇಷವಾದಂತಹ ಡ್ರೆಸ್ ಮೆಟೀರಿಯಲ್ಲು, ಡ್ರೆಸ್ ಎಲ್ಲವೂ ಕೂಡ ಸಿಗ್ತದೆ. ಮೇಡಮ್ ಹೇಗುಂಟು? ಚೆನ್ನಾಗಿದೆ. ಚೆನ್ನಾಗಿದೆಯಾ? ಏನು ಚೆನ್ನಾಗಿದೆ? ಡ್ರೆಸ್ಸಸ್ ಎಲ್ಲ ಚೆನ್ನಾಗುಂಟು, ಚೀಪರ್ ರೇಟ್ ಸಹ, ಕ್ವಾಲಿಟಿ ಸಹ ಓಕೆ. ಆ ರೇಟಿಗೆ ಆ ಕ್ವಾಲಿಟಿ ಒಳ್ಳೆ ಉಂಟು. ರೇಟಿಗೆ ಆ ಕ್ವಾಲಿಟಿ ಉಂಟು. ಇಡೀ ಸಸ್ಯ ಜಾತ್ರೆ ಹೇಗುಂಟು? ಚೆನ್ನಾಗಿದೆ. ಎಲ್ಲ ಸ್ಟಾಲ್ಸ್ ಲೈಕ್ ಪುತ್ತೂರು ಜಾತ್ರೆ ಹಾಗೆ ಉಂಟು. ಜಾತ್ರೆ ಹಾಗೆ ಲೈಕ್ ಪುತ್ತೂರು ಜಾತ್ರೆ ಹಾಗೆ ಉಂಟು ಅಂತ ಹೇಳ್ತಿದ್ದಾರೆ. ಅದ್ರ ಜೊತೆಗೆ ನೋಡಿ ಇಲ್ಲಿ ಮ್ಯಾಜಿಕ್ ಟವಲ್, ಇವರು ಈಗ ಭಾರಿ ಹವಾ ಕ್ರಿಯೇಟ್ ಮಾಡ್ತಿರುವಂಥವ್ರು ಮ್ಯಾಜಿಕ್ ಟವಲ್ನಲ್ಲಿ. ಇದು ಭಾಳ ವಿಶೇಷವಾದಂತಹ ಟವಲ್, ಮ್ಯಾಜಿಕ್ ಟವಲ್. ನಿಮ್ಮಲ್ಲಿ ಮೈಕ್ರೋ ಫೈಬರ್ನಿಂದ ಮ್ಯಾಜಿಕ್ ಟವಲ್ ಭಾರಿ ಚೆಂದ ಇದೆ. ಅದರ ಜೊತೆಗೆ ಇಲ್ಲೊಂದಿದೆ, ಯಾವುದು ಪ್ರೈಮ್ ಟೇಸ್ಟ್ ದ ಸ್ಪೆಷಲ್ ಅಂತೆ. ಎಲ್ಲ ಕಂಪನಿ ಔಟ್ಲೆಟ್ ಇದು, ಹಾಗಾಗಿ ಎಲ್ಲ ಮಸಾಲ 10 ರೂಪಾಯಿದು 6 ರೂಪಾಯಿಗೆ ಸಿಗ್ತದೆ ಇಲ್ಲಿ. ಬನ್ನಿ ಲಾಭ ತಗೊಳ್ಳಿ. ಈಗ ಕಂಪನಿ ಔಟ್ಲೆಟ್ ಅಂತೆ 10 ರೂಪಾಯಿದು ಮಸಾಲೆ 6 ರೂಪಾಯಿಗೆ. ಇನ್ನೊಂದು ಶಾಪ್ ಇದೆ, ಇಲ್ಲಿಯೂ ಕೂಡ ಬೇರೆ ಬೇರೆ ಹ್ಯಾಂಡ್ಮೇಡ್ ಕೂಡ ಇದೆ ಅಂತ ಅನಿಸುತ್ತೆ. ಒಂದಷ್ಟು ಡ್ರೆಸ್ ಮೆಟೀರಿಯಲ್ಗಳು ಕೂಡ ಇದ್ದಾವೆ. ಮಹಿಳೆಯರು ಇಲ್ಲಿ ಬಂದು ಕೂಡ ತಾವು ನೋಡ್ಬೋದು, ನಿಮಗೆ ಬೇಕಾದಂಥ ಐಟಮ್ಗಳನ್ನು ಪಡ್ಕೊಳ್ಬೋದು. ಮತ್ತೊಂದು ಕಡೆ ಇನ್ನೊಂದು, ಇದು ಕೂಡ ಅಕ್ಸ ವೆಜಿಟೇಬಲ್ ಕಟ್ಟರ್ಗಳನ್ನು ಇಡಲಾಗಿದೆ. ಅದರ ನಂತರ ಭಾನುವಾರಕ್ಕೆ ಬೇಕಾದಂತಹ ಐಟಮ್ ಇದೆ. ಯಾಕೆಂತಂದರೆ ಒಳ್ಳೆ ಮಟನ್, ಚಿಕನ್ ಅಥವಾ ಗಟ್ಟಿ ಮಾಂಸಗಳನ್ನು ಕಟ್ ಮಾಡುವಂಥದ್ದು. ಬೇರೆ ಎಳ್ನೀರು ಕಟ್ ಮಾಡಲಿಕ್ಕೆಲ್ಲ ಇದನ್ನು ಉಪಯೋಗಿಸ್ಕೊಳ್ಬೋದು. ಬೇರೆ ಬೇರೆ ಐಟಮ್ಗಳು ಇಲ್ಲಿದ್ದಾವೆ. ಮೋಟಾರ್ ಪಂಪ್ ಮತ್ತು ಮೊಬೈಲ್ ನಿಯಂತ್ರಕ, ವಾಟರ್ ಲೆವೆಲ್ ನಿಯಂತ್ರಕ, ಸ್ಮಾರ್ಟ್ ಚಿಕಿತ್ಸೆ, ಸುಲಭವಾದ ಸ್ಮಾರ್ಟ್ ಪರಿಹಾರ. ಇದು ಶ್ರೀವಾರಿ ಅಪ್ಲಯನ್ಸಸ್ನ ಒಂದು ಶಾಪ್ ಕೂಡ ಇದ್ದಾವೆ. ಗೃಹ ಉತ್ಪನ್ನಗಳು, ಅದರ ಜೊತೆಗೆ ಹಾಗಲಕಾಯಿ ಚಿಪ್ಸು, ಬೇರೆ ಬೇರೆ ಚಿಪ್ಸು, ಡ್ರೈ ಫ್ರೂಟ್ಸು ಎಲ್ಲವೂ ಕೂಡ ಇಲ್ಲಿದೆ. ಹೋಮ್ ಮೇಡ್. ಮಹಿಳೆಯರಿಗೆ ನೀವು ಪ್ರೋತ್ಸಾಹ ಕೊಡುವುದಿದ್ರೆ ಇಲ್ಲಿ ಬರ್ಬೋದು. ಮತ್ತೊಂದು ಶಾಪ್ನಲ್ಲಿ ಇಲ್ಲಿಯೂ ಕೂಡ ಕೆಲವೊಂದು ಐಟಮ್ಗಳನ್ನು ಇಡಲಾಗಿದೆ. ನೆಟ್ ಸರ್ಫ್ನವ್ರದ್ದು ಐಟಮ್ಗಳನ್ನು ಇಲ್ಲಿ ಇಡಲಾಗಿದೆ. ಅದರ ಜೊತೆಗೆ ವಾಲ್ ಮೌಂಟೆಡ್ ಶೂ ರ್ಯಾಕ್ ಇಲ್ಲಿ ಇರುವಂಥದ್ದು. ಇದು ನೋಡಿ, ಈ ರೀತಿ ತಾವು ಚಪ್ಪಲ್ ಅಥವಾ ಶೂವನ್ನು ಇಡ್ಬೋದು. ಹೇಗಿದೆ ಅನ್ನುವಂಥದ್ದು ನಿಮಗೆ ತೋರಿಸ್ತಾ ಇದ್ದೀವಿ. ನೋಡಿ, ಹೀಗೆ ಗೊತ್ತೇ ಆಗೋದಿಲ್ಲ ಒಳಗಡೆ ಶೂ ಉಂಟು ಅಂತ. ಓಪನ್ ಮಾಡಿದರೆ ಮಾತ್ರ ಗೊತ್ತಾಗೋದು. ಸಬಾಸ್. IRCMD ಶಿಕ್ಷಣ ಸಂಸ್ಥೆಯ ಒಂದು ಸ್ಟಾಲ್ ಕೂಡ ಇಲ್ಲಿದೆ. ಬನ್ನಿ ಮಳೆ ನೀರು ಇಂಗಿಸೋಣ ಅನ್ನುವಂತಹ ಮಾನ್ಯ ಪ್ರಧಾನಮಂತ್ರಿ ಆಶಯದಂತೆ ಮಳೆ ನೀರ ಕೊಯ್ಲು ಕೃಷಿಕ ಬಂಧು ಇಲ್ಲಿಯ ಯೋಜನೆ. ಈಗಾಗಲೇ ತರಕಾರಿ ಬೀಜವೂ ಕೂಡ ಇವರಲ್ಲಿದೆ. ಪಕ್ಕದಲ್ಲಿ ಮಂಗನಿಗೆ ಕಲ್ಲು ಹೊಡೆಯುವ ಕೋವಿ. ಈ ಕೋವಿಗೂ ಕೂಡ ಭಾಳ ಡಿಮ್ಯಾಂಡ್ ಉಂಟು ಅಂತ ಅನಿಸುತ್ತೆ. ಎಷ್ಟು ಕೋವಿಗೆ? 3,500. ಹೇಗೆ ಇದು ಪಟಾಕಿ ಇಡು, ಬಾಂಬ್ ಹೊಡೆಯುದು. ಹೊಡಿತೀರಾ? ಬಾಂಬ್ ಬಿಡೋದು. ನಿಮ್ಮದು ಕಿವಿನೈನ ಸುದ್ದಿ ಪಟಾಕಿ ಇಟ್ಟು ಅದನ್ನು ತಯಾರಿ ಮಾಡ್ತಿದ್ದಾರೆ. ತಯಾರಿ ಮಾಡಿ ಅದನ್ನು ಹೊಡಿತಾರೆ. ಹೇಗುಂಟು? ನನಗೆ ತೊಂದರೆ ಇಲ್ಲ. ನಾನು ಇಲ್ಲಿಂದ ಪುತ್ತೂರಿಂದ ತಗೊಂಡದ್ದು. ನನಗೆ ತುಂಬ ಉಪಯೋಗ ಆಗಿದೆ. ತುಂಬ ಉಪಯೋಗ. ನೋಡಿ, ಇವರಿಗೆ ಬಹಳ ಡಿಮ್ಯಾಂಡ್ ಉಂಟು ಅಂತ ಹೇಳ್ತಾರೆ. ರೆಸ್ಪಾನ್ಸ್ ಹೇಗುಂಟು?
ಏನು ಮೇಡಮ್ ಹೇಗಿದ್ದೀರಿ? ಚೆನ್ನಾಗಿದೆ. ನಮ್ಮ ಸಹೋದ್ಯೋಗಿ ಹೇಗುಂಟು ಶಾಪ್ಸ್ ಎಲ್ಲ? ಚೆನ್ನಾಗಿದೆ. ಎಂತ ಚೆನ್ನಾಗಿದೆ? ಹೌದಾ? ಸತ್ಯನಾರಾಯಣ ಬನ್ನಿಲ್ಲಿ ಹೇಗುಂಟು ಶಾಪು? ಒಳ್ಳೆಯದುಂಟು, ಹ್ಞೂ ತೊಂದರೆ ಇಲ್ಲ. ಕೃಷಿಕರಿಗೆಲ್ಲ ಬೇಕಾದಂಥ ಉಪಕರಣ ಹಾಂ ಮತ್ತು ಬೇರೆ ಗೃಹೋಪಯೋಗಿ ವಸ್ತುಗಳೆಲ್ಲ ತೊಂದರೆ ಇಲ್ಲ. ಚೆನ್ನಾಗುಂಟಾ? ಹೇಗುಂಟಾ? ಚೆನ್ನುಂಟು. ಎಂತ ತಗೊಂಡೆ? ಎಂತ ತಕೊಳ್ಳಿಲ್ಲ, ಯಾಕೆ? ತಕೊಳ್ಬೇಕಷ್ಟೇ. ಎಂತ ತಗೋತಿ? ನೋಡ್ಬೇಕು. ಹೌದಾ? ಈಗ ನೋಡಿ ಇಲ್ಲಿ ರೈತ ಸಂಘದ ಜಿಲ್ಲಾ ಸಂಘಟಕರಿದ್ದಾರೆ. ನಮಸ್ಕಾರ. ನಮಸ್ಕಾರ. ಹೇಗುಂಟು ಸರ್ ಸಸ್ಯ ಜಾತ್ರೆ? ಸಸ್ಯ ಜಾತ್ರೆ ಒಳ್ಳೆಯ ಇದು. ನಮ್ಮ ಡಾಕ್ಟರ್ ಶಿವಾನಂದರು ಒಳ್ಳೆ ಪ್ರೋಗ್ರಾಮ್ ಇದು. ರೈತರಿಗೆ ಬೇಕಾಗಿ ಒಳ್ಳೆಯ ಯೋಜನೆ ಇದೊಂದು. ಇಂಥದ್ದು ಮಾಡ್ತಾಯಿದ್ರೆ ರೈತರಿಗೆ ಭಾರಿ ಉಪಕಾರ ಆಗ್ತದೆ ಅಂತ ಹೇಳುವಂಥದ್ದು ನಾನು. ಎಲ್ಲ ಗಿಡಗಳನ್ನು ಅದು ಎಲ್ಲ ವ್ಯವಸ್ಥೆಗಳನ್ನು ಇಷ್ಟು ಮಾಡಬೇಕಾದ್ರೆ ಶಿವಾನಂದರು ಭಾರಿ ಪ್ರಯತ್ನ ಪಟ್ಟಿದ್ದಾರೆ. ಇಷ್ಟು ವ್ಯವಸ್ಥೆಯನ್ನು ಮಾಡೋದು ಅವರಿಂದ ಒಂದು ಬಹಳ ಒಂದು ಉತ್ತಮ ಇದು. ಇಂಥದ್ದು ಮಾಡ್ತಾ ಇರಲಿ, ಅವರಿಗೆ ನಮ್ಮದು ಭಾರಿ ಅಭಿನಂದನೆ. ಇಂಥದ್ದು ಇನ್ನೂ ಮುಂದಕ್ಕೂ ಭಾಳಷ್ಟು ದೊಡ್ಡ ಮಟ್ಟದಲ್ಲಿ ಮಾಡಲಿ ಅಂತ ಅವರಿಗೆ ನಾವು ಅಭಿನಂದನೆ ಸಲ್ಲಿಸ್ತೇನೆ. ಇದರ ಜೊತೆಗೆ ಫುಡ್ ಸ್ಟಾಲ್ ಮತ್ತು ಇನ್ನಷ್ಟು ಸ್ಟಾಲ್ಗಳ ಬಗ್ಗೆಯೂ ಕೂಡ ನಿಮಗೆ ವಿಶೇಷ ವರದಿಯನ್ನು ಒಪ್ಪಿಸ್ತೇವೆ. ಈ ಪುಟ್ಟ ವರದಿಯನ್ನು ಇಲ್ಲಿಗೆ ಕೊನೆಗೊಳಿಸ್ತೇವೆ. ಯಶ್ವಿತ್ ಕಾಳೆಮನೆ ಜೊತೆಗೆ ದಾಮೋದರ ದುಂಡೋಲೆ, ಸುದ್ದಿ ನ್ಯೂಸ್, ಪುತ್ತೂರು. ಕೃಷಿ ಏಜೆನ್ಸೀಸ್ 5ನೇ ವರ್ಷಕ್ಕೆ ಪಾದಾರ್ಪಣೆ ಸಂದರ್ಭದಲ್ಲಿ ಹೊಸತನದ ಶುಭಾರಂಭ. ಉಪ್ಪಿನಂಗಡಿಯಲ್ಲಿ ನವೀಕೃತಗೊಂಡು ಶುಭಾರಂಭಗೊಂಡಿದೆ ಸಂಸ್ಥೆ. ಸಮಗ್ರ ಕೃಷಿ ಯಂತ್ರೋಪಕರಣಗಳ ಮಾರಾಟ ಮತ್ತು ಸೇವೆ ಶುಭಾರಂಭದ ಪ್ರಯುಕ್ತ ಡಿಸೆಂಬರ್ 8ರಿಂದ 10 ದಿನಗಳ ಕಾಲ ಕೃಷಿ ಯಂತ್ರೋಪಕರಣಗಳ ಮೇಲೆ ವಿಶೇಷ ರಿಯಾಯಿತಿ ದರ, ಮದ್ದು ಬಿಡುವ, ಹುಲ್ಲು ತೆಗೆಯುವ ಯಂತ್ರಗಳ ವಿನಿಮಯ ಮೇಳ ಹಾಗೂ ಉಚಿತ ತಪಾಸಣಾ ಶಿಬಿರ, ಸಿಸಿಟಿವಿ ಅಳವಡಿಕೆ ಹಾಗೂ ಸಾವಯವ ಗೊಬ್ಬರ ಪ್ರದರ್ಶನ, ಮಾರಾಟ ಮತ್ತು ಸೇವೆ. ಈ ಅಪರೂಪದ ಅವಕಾಶವನ್ನ ಸದುಪಯೋಗಪಡಿಸಿಕೊಳ್ಳಿ. ಸಂಪರ್ಕಿಸಿ ಕೃಷಿ ಏಜೆನ್ಸೀಸ್, ಹೆಚ್ಎಲ್ ಆಡಿಟೋರಿಯಂ ಮುಂಭಾಗ, ಉಪ್ಪಿನಂಗಡಿ. ಕಾಂಟ್ಯಾಕ್ಟ್ 9148870321 ಅಥವಾ 9972478304. ಸಹ ಸಂಸ್ಥೆ ಮರಿಯಾ ಕಾಂಪ್ಲೆಕ್ಸ್, ಕಾವೇರಿಕಟ್ಟೆ, ಪುತ್ತೂರು. ಕಾಂಟ್ಯಾಕ್ಟ್ 8867258304. ಸುದ್ದಿ ಚಾನಲ್, ಕ್ಷಣ ಕ್ಷಣದ ಸುದ್ದಿಗಾಗಿ.